ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಸಿರಿ ಚರಿತ್ರೆ ಭಾಗ 2ರ ವಿಡಿಯೋದಲ್ಲಿ ಸಿರಿಯ ಮಗಳು ಸೊನ್ನೆಗೆ ಅವಳಿ ಮಕ್ಕಳ ಜನನವಾಗುವ ಕಥೆಯನ್ನು ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಸೊನ್ನೆಯ ಅವಳಿ ಮಕ್ಕಳಾದ ಅಬ್ಬಗದಾರಗರು ಯಾವ ರೀತಿ ದುರಂತ ಮರಣವನ್ನು ಹೊಂದುತ್ತಾರೆ, ಅದಕ್ಕೆ ಕಾರಣ ಏನು, ಅವರು ಮಾಯಾಲೋಕ ಸೇರಿದ ನಂತರ ಏನಾಗುತ್ತದೆ ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊನ್ನೆಗೆ ಮದುವೆಯಾಗಿ ವರ್ಷಗಳು ಕಳೆದರೂ ಮಕ್ಕಳಾಗದಿದ್ದಾಗ ತನಗೆ ಮಕ್ಕಳಾದರೆ ಕುಟುಂಬದ ಪ್ರಧಾನ ದೇವರು ಉರಿ ಬ್ರಹ್ಮದೇವರಿಗೆ ಪುಂಡಿಪನವು ಒಪ್ಪಿಸುವುದಾಗಿ ಹರಕೆ ಹೇಳುತ್ತಾರೆ. ನಂತರದ ದಿನಗಳಲ್ಲಿ ಹರಕೆಯ ಫಲದಿಂದ ಸೊನ್ನೆಗೆ ಅವಳಿ ಮಕ್ಕಳ ಜನನವಾಗುತ್ತದೆ. ಆ ಮಕ್ಕಳಿಗೆ ಅಬ್ಬಗ ಹಾಗೂ ದಾರಗ ಎನ್ನುವ ಹೆಸರಿಡುತ್ತಾರೆ. ಮಕ್ಕಳು ಬೆಳೆದು ದೊಡ್ಡವರಾಗಿ ಮದುವೆಯ ವಯಸ್ಸಿಗೆ ಬರುತ್ತಾರೆ. ಆದರೆ ಸೊನ್ನೆಗೆ ತಾನು ಹೇಳಿರುವ ಹರಕೆ ಮರೆತು ಹೋಗುತ್ತದೆ. ಉರಿ ಬ್ರಹ್ಮದೇವರು ಆಕೆಗೆ ಬೇರೆ ಬೇರೆ ರೂಪದಲ್ಲಿ ನೆನಪು ಮಾಡಿಸಿದರೂ ಸಹ ಆಕೆಗೆ ಹರಕೆಯ ನೆನಪಾಗುವುದಿಲ್ಲ. ಇದರಿಂದ ಕೋಪಗೊಂಡ ಉರಿ ಬ್ರಹ್ಮದೇವರು ತನ್ನ ಮಾಯಾಶಕ್ತಿಯಿಂದ ಅಬ್ಬಗದಾರಗರು ಚೆನ್ನೆಯಾಟ ಆಡುವಂತೆ ಮಾಡುತ್ತಾರೆ. ಆಡಿದ ಎಲ್ಲಾ ಆಟಗಳಲ್ಲೂ ತಂಗಿ ದಾರಗ ಗೆಲ್ಲುತ್ತಾಳೆ. ಇದರಿಂದ ಕೋಪಗೊಂಡ ಅಕ್ಕ ಅಬ್ಬಗ ಅದೇ ಚೆನ್ನೆಮನೆಯಿಂದ ತಂಗಿ ದಾರಗಳ ತಲೆಗೆ ಬಡಿಯುತ್ತಾಳೆ. ಆ ಏಟಿಗೆ ದಾರಗ ಸಾಯುತ್ತಾಳೆ. ಕೋಪ ಶಮನಗೊಂಡು ವಾಸ್ತವಕ್ಕೆ ಬಂದ ಅಕ್ಕ ಅಬ್ಬಗ ತಂಗಿ ದಾರಗಳನ್ನು ಬಾವಿಗೆ ಹಾಕಿ ತಾನು ಕೂಡ ಬಾವಿಗೆ ಹಾರಿ ಸಾವನ್ನಪ್ಪುತ್ತಾಳೆ. ಆನಂತರ ಅವರಿಬ್ಬರು ದೈವತ್ವವನ್ನು ಪಡೆದು ಮಾಯಾಲೋಕ ಸೇರಿ ಸಿರಿಗಳ ಲೋಕ ಸೇರುತ್ತಾರೆ. ಈ ಕಾರಣದಿಂದಾಗಿಯೇ ಅಕ್ಕ ತಂಗಿಯರು ಚೆನ್ನೆಮನೆ ಆಟ ಆಡಬಾರದೆಂಬ ನಿಯಮವಿದೆ. ನಂತರದ ದಿನಗಳಲ್ಲಿ ಸೊನ್ನೆ ಕೂಡ ಮಾಯಾಲೋಕವನ್ನು ಸೇರುತ್ತಾಳೆ. ಎಲ್ಲಾ ಸಿರಿಗಳು ಸೇರಿ ಸಿರಿಗಳ ಲೋಕ ಸೃಷ್ಟಿಯಾಗುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.